ವಿಜಯಪುರದಲ್ಲಿ ನಡೆದ ಶಾಲಾ ಬಾಲಕಿಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯವರು ವಿಟ್ಲದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಅವರು, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವಾಗಿದೆ. ಕೆಲವು ರಾಜಕಾರಣಿಗಳು ವಿವಿಧ ಹೇಳಿಕೆಗಳನ್ನು ನೀಡುತ್ತಾ ಸಮಾಜದಲ್ಲಿ ಗೊಂದಲ ಉಂಟು ಮಾಡುತ್ತಿದ್ದಾರೆ. ತಕ್ಷಣವೇ ಬಾಲಕಿಯ ಅತ್ಯಾಚಾರ ಕೊಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಮಣಿಪುರದ ಕುಳ್ಳದ ಪ್ರಶ್ನೆ ಮಾಡಿಕೊಡು. ಇನ್ನು ವಿಟ್ಲಾಡು ಬಂಟ್ವಾಳ ತಾಲೂಕುಗಳು ನಾನಾ ರೀತಿಯ ಪ್ರತಿಭಟನೆ ಮಾಡ್ಕೊಳ್ಳೋ ಸಂಘಟನೆ ಉಂಟು. ನಾನಮ್ಮನ ಒಂಜಿ ಕೊಳೆದ ಬಗ್ಗೆ, ನಾನಮ್ಮನ ಒಂಜಿ ಅತ್ಯಾಚಾರದ ಬಗ್ಗೆ ಒಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇನಿ ಪುತ್ತೂರು ಒಂಜಿ ದಲಿತ ಸಂಘರ್ಷ ಸಮಿತಿ ಐನ ಬಗ್ಗೆ ಖಂಡಿಸದು ಇನಿ ಒಂಜಿ ಏಸಿಗೆ ಮನವಿ ಕೊರಪುನಂಚಿನ ಬೇರೆ ಬಂತದೆ. ಇನ್ನು ಮಾತೆಲ್ಲ ರಾಜಕೀಯ ಲಾಭಗೋಸ್ಕರ ಆ ಪೊನ್ನನ ಒಂಜಿ ವಿಚಾರಣೆ ಬತ್ತೊಂದು ರಾಜಕೀಯ ಮಲ್ಪುನಂಚಿನ ವ್ಯವಸ್ಥೆ ನಿರ್ಮಾಣವನ್ನು. ಪ್ರತಿಭಟನೆಯಲ್ಲಿ ಪುತ್ತೂರು ದಲಿತ ಸಂಘರ್ಷ ಸಮಿತಿಯ ಮನೋಹರ್, ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮ, ಕಾರ್ಯದರ್ಶಿ ಮಾಲಾಶ್ರೀ ಪಾಲ್ಗೊಂಡಿದ್ರು. ಮಹಮ್ಮದ್ ಅಲಿ, V4 News 24/7 ವಿಟ್ಲ.